ಹಾಂ, ಇದು ಮುಖ್ಯವಾಗಿ ಇದು ಸಿ ಸಿ ಕ್ಯಾಮರಾ ಹಾಕಿದ್ದಕ್ಕೆ ಹಾಂ, ಬೇರೆ ಯಾವುದೇ ಕಾರಣ ಇಲ್ಲ. ಸಿ ಸಿ ಕ್ಯಾಮರಾ ಮೇನ್ ರೀಸನ್. ನಾವು ಕಲಿಸಿದಂತ ಮಕ್ಕಳು ನಮಗೆ ಈ ರೀತಿ ಮಾಡಲು ಹೇಳಿದ್ರೆ ಇಷ್ಟು 60 ವರ್ಷ ಕಳೆಯಿತು. ನಾವು ಇಂಥ ಮಕ್ಕಳನ್ನು ಈಗ ಸಾಲು ನಲವತ್ತು ಸಲ ನಮ್ಮ ಮನೆಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನೀಗ ಪಡೆದು ಮರ ಹೇಳಿದ್ದಾರೆ, ನಿಮ್ಮನ್ನು ದಾರಿಯಲ್ಲಿ ಹೊಡೆದ ಹಾಕಿ ಸಾಕಿದ್ರೆ ಕೆರೆದು ಬಂಡಕ್ಕೆ ಈರುಳ್ಳಿ ಪೂರ ನಮ್ಮ ಕೈಗೊಂಡು ಅದು ಸತ್ಯದಾಯಿತು. ಯಾಕೆಂತ ಹೇಳಿದ್ರೆ ಇಷ್ಟರವರೆಗೆ ಫಾರೆಸ್ಟ್ ಇಲಾಖೆಯಿಂದ ಕೂಡ ಬರಲಿಲ್ಲ, ಆಕ್ಷನ್ ತಗೊಳ್ಳಿಲ್ಲ, ಪೊಲೀಸರಿಂದ ಬಂದು ಕೂಡ ಅವರಿಗೆ ಗೋಗಾರದ ಒಂದು FIR ಮಾಡಿದ್ದೇನೆ, ಗೋಗಾರದ ನಾನು ನೋಡ್ಕೊಳ್ತಾ ಇಲ್ಲ, ನೀವು ಸ್ಟೇಷನ್ಗೆ ಬಂದರೆ ನಾವು ರಾಜಿ ಮಾಡ್ತೇವೆ, ಅದು ನೋಡ ಮತ್ತೆ ಏನಾಗ್ತದೆ ಅಂತ ಆಮೇಲೆ ಸ್ಟೇಷನ್ಗೆ ಹೋಗಲಿಲ್ಲ. ಒಂದು ಲೆಟರ್ ನನಗೆ ಬರಲಿಲ್ಲ. ನಂತರ ಇನ್ನೇನು ಮಾಡೋದು ಅಂತೇಳಿ ನಾನು ಅವತ್ತಿನ ಸರ್ತಿ ಕಂಪ್ಲೇಂಟ್ ಮಾಡಿದರಲ್ಲಿ ಇದ್ದ ಒಬ್ಬ ಪೊಲೀಸರ ನಂಬರ್ ಇತ್ತು, ಅವರಿಗೆ ಸರ್ ಮಾಡಿದೆ. ಸರ್, ನಿಮ್ಮ ಆ ಮುಚ್ಚಳಿಕೆಗೆ ಏನು ರೆಸ್ಪೆಕ್ಟ್ ಇಲ್ಲ, ಹೀಗೆ ಆಗ್ತಾನೆ, ನಾನು ಏನು ಮಾಡಬೇಕು? ಆದರೆ ಸ್ಟೇಷನ್ಗೆ ನೀವು ಕಡಬಸ್ಟಿಗೆ ಫೋನ್ ಮಾಡಲಿಲ್ವಾ? ಮಾಡಿದೆ, ಏನಾಯಿತು? ಇಲ್ಲಿ ಬರಲಿಕ್ಕೆ ಯಾರು ಇಲ್ಲ ಅಂತ ಹೇಳಿದರು. ಆದರೆ ಸರ್, ನೀವು ಒಂದು ಕೆಲಸ ಮಾಡಿ, ಕೂಡಲೇ ಹೊಯ್ಸಳಕ್ಕೆ ಫೋನ್ ಮಾಡಿ ಹೇಳಿದರು. ಹೊಯ್ಸಳದವರು ಬಂದರು. ಬರುವಾಗ ಮಾತ್ರ ಗಂಟೆ 2:30 ಆಯಿತು ಸರ್. ಅಷ್ಟಾದಾಗ ಇವರು 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ. ಅಷ್ಟೊತ್ತಾಗ ಎಲ್ಲ ಮರಗಳನ್ನು ನಿಲ್ಲಿಸಿದರು. ಆಯಿತಾ? ಇವನಿಗೆ ನನ್ನ ಮಗನಿಗೆ ಹೊಡೆಯಲಿಕ್ಕೆ ಅವನು ನವೀನ ಅಂತ ಹೇಳುವನು ದೊಣ್ಣೆಯನ್ನು ಎತ್ತಿಕೊಂಡು ಬಂದ. ಅಲ್ಲ ಇದ್ರೆ ಹೊಡೆದೇ ಆಗ್ತಿತ್ತು. ಮತ್ತು ಇವನು ನನಗೆ ಹೆದರಿ ಎಳ್ಕೊಂಡು ಬಂದದ್ದು ಸರ್. ಈ ನಮ್ಮ ಮುಂದೆ ಒಂದು ಚೂರು ನಮ್ಮದು ಅನ್ಯ ಈ ಕ್ಷಣಕ್ಕೆ ಬಂದರೂ ಕೂಡ ಅಲ್ಲಿ ಮರಗಳು ಸಾಲಾಗಿ ಬಿದ್ದಿವೆ. ಅದು ನಮ್ಮ ಪಟ್ಟಾಲ್ಯಾಂಡ್, ನಮ್ಮ ಅಗರ್ ಉಂಟು. ಆ ಅಗರ್ನ ಒಳಗೆ ಅತಿಕ್ರಮಣ ಪ್ರವೇಶ ಮಾಡಿ ಇದು ಮಾಡಿದಂಥ ಒಂದು ಕೃತ್ಯ ಸರ್. ಇಂಥದ್ದು ಇದು ತಾಲಿಬಾನ್ ಅಂದರೆ ಏನಾಗ್ತದೆ ಸರ್, ಅದೇ ರೀತಿಯ ಒಂದು ವ್ಯವಸ್ಥೆ ಗೊತ್ತಾಗ್ತದೆ. ಇವತ್ತು ಡಿಪಾರ್ಟ್ಮೆಂಟ್ಗಳು ಕೇಳುವುದಿಲ್ಲ ಸರ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಏನು ಮಾಡಿದ್ರು ಅವರು ಬಂದು ಇಷ್ಟರವರೆಗೆ ಬಂದ ಆಕ್ಷನ್ ತಗೊಳ್ಳಿಲ್ಲ. ACFಗೆ ಮೊನ್ನೆ ಪುತ್ತೂರಿಗೆ ಬಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಟೆ, ಸರಿ ರೇಂಜರಿಗೆ ಕೊಟ್ಟೆ ಸರ್. ಮತ್ತು ಅಲ್ಲಿ ಫಾರೆಸ್ಟ್ ಡೈರೆಕ್ಟರ್ ಅವರಿಗೆ 60 ಇವತ್ತಿನವರೆಗೆ ಫೋನ್ ಮಾಡಿದರು. ಈಗ ಬರ್ತೇನೆ ಮತ್ತೆ ಕಿವಿಯಲ್ಲಿಗಳ ಶಬ್ದಗಳನ್ನು ಬೈದರು. ಭರ್ತನಿಟ್ಟು ಪಾಡುವೆ ಕ್ಯಾಮರಾ ಎತ್ತಿ ನಿನ್ನ ಮುಲೈತನ ಮರಗಳನ್ನು ಒಂಜೆ ಮೇಲಿದೆ ಕಡಪೆ ಅಂತೇಳಿ ಗದರಿಸಿದರು. ಇನ್ನು ನನಗೆ ಬೆಟ್ಟೆ ಕೊಡ್ತಾರೆ ಅಂತ ಹೇಳುವಂಥ ಒಂದು ವಿಚಾರದಲ್ಲಿ ನಾನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದೆ. ಅಲ್ಲಿಂದ ಬಂದು ಸ್ಥಳದನಿಗೆ ಮಾಡಿ ಅವರು ಹೇಳಿದರು, ನೀವು ಮುಂದೆ ಹೀಗೆ ಮಾಡಬಾರ್ದು ಅಂತೇಳಿ ಮುಚ್ಚಳಿಕೆ ಬರೆಸಿಕೊಂಡು. ಅದೊಂದು ವರ್ಷ ಆಯಿತು. ಆ ನಂತರ ಮೊನ್ನೆ ಸೆಪ್ಟೆಂಬರ್ 5, 2021 ಇಸ್ವಿಯ ದಿವಸ ಗೂಂಡಾಗಳನ್ನು, ಮರ ಕಡಿಯುವ ಕಟ್ಟಿಗೆ ಮಿಷಿನ್ಗಳನ್ನು, ಆಮೇಲೆ ಗರಗಸಗಳನ್ನು, ಮತ್ತು ಇದೇ ನನಗೆ ಏನು ಹೆಸರಿಸಿದೆ ಅವರ ಅಳಿಯಂದಿರು, ಅದೇ ನವೀನ, ಅವರ ತಂದೆ ಬೆಳ್ಳೆಪ್ಪಗೌಡ, ಅವರ ಹೆಂಡತಿ ಸೀತಮ್ಮ, ಇವರು ಬಂದುಬಿಟ್ಟು ನಮ್ಮನ್ನು ಅಂಗಳದಿಂದ ಆಚೆ ಈಚೆ ಹೋಗದ ಹಾಗೆ ಗದರಿಸಿ, ಭತ್ತನ ಇಲ್ಲೆಲ್ಲ ಕಡಪೆ, ನಿನ್ನ ಮಗನ ಸಾಧಿಟ್ಟು ತಾಕತ್ತು ಪಾಡುವೆ, ಇದು ಬಿದಾಡಿ ಜೇತ ఆయన ಸಾಧ್ಯತೆ ಗೆಲ್ಕೊಡುವ ಅಂತ ಹೇಳುವಂಥ ಒಂದು ಮಾತನ್ನು ಗದರಿಸಿದರು ಸರ್. ಎಷ್ಟೇ ವಿನಂತಿ ಮಾಡಿದರೂ ಕೂಡ ಮರಗಳನ್ನು ಸೀದಾ ಕಟ್ ಮಾಡಿಕೊಂಡು ಹೋದರು ತುದಿಗೆ. ಒಂದು ಎಂಟತ್ತು ಮಾವಿನ ಮರ, ಮತ್ತು ನೆಟ್ಟ ಮಾವಿನ ಮರ, ಮತ್ತು ಸ್ವಾಭಾವಿಕವಾಗಿ ಬೆಳೆದಿರುವಂಥ ಮರಗಳು. ಇದನ್ನು ತಡೆಕೊಳ್ಳಿಕ್ಕಾಗದೆ ನನ್ನ ಹೆಂಡತಿ ಅವಳು ಹೇಳ್ತಾರೆ. ಮತ್ತು ಅವಳು ಕೂಡ ಭಾರಿ ಮಾಡಿಕೊಂಡಳು. ಈ ನವೀನ ಮತ್ತು ಇದೇ ಉದ್ಯೋಗ ನಮ್ಮ ಕೈಯಲ್ಲಿ ಕಲ್ತವನು ಸರ್.